ಜನಕ್ಲೆಗ್ ಇತ್ತೆ ಕಷ್ಟದ ಪರಿಸ್ಥಿತಿ ಕಾಸ್ತ ಸಾಲದ ಅಗತ್ಯ ದಿಂಜ ಉಂಡು. ಇಂದೇನು ಜನಕ್ಲೆಗ್ ಕನಿಷ್ಠ ಬಡ್ಡಿಡು ಅಗತ್ಯ ಭದ್ರತೆದೊಟ್ಟಿಗೆ ಪೂರೈಸಾವನ ಎಡ್ಡೆ ಯೋಜನೆ ಪಾಡುಂದಿರು. ಖಂಡಿತವಾದ ಇಂದು ಜನಕ್ಲೆಗ್ ದಿಂಜ ಉಪಕಾರ ಆಪುಂಡು ಪಂಡದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಹೊಸ ಸಾಲ ಯೋಜನೆಯನ್ನು ಉದಿಪನ ಮಲ್ತದ ಸಹಕಾರಿ ಸಂಘದ ಉಪನಿಬಂಧಕಿರು ಶ್ರೀ ಪ್ರವೀಣ್ ನಾಯಕ್ ಅಭಿನಂದನದ ಪಾತ್ರ ಪಂಡಿರು. ಕಷ್ಟದ ಒಂದು ಘಟ್ಟದಲ್ಲಿ ಹೋಗ್ತಾ ಇದ್ದೇವೆ. ನಮಗೆ ಏನು ಮಾಡಬೇಕು, ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮುಂದುವರಿಬೇಕು ಎಂಬ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ಪರಿಕಲ್ಪನೆ ಇಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಹಕರನ್ನ ಸೆಳೆಯೋದು ಬಹಳ ಮುಖ್ಯವಾಗಿರುತ್ತದೆ. ತಾವುಗಳು ಹೊಸ ಹೊಸ ಚಿಂತನೆ ಮಾಡಿದ್ದೀರಿ. ಅದೇ ರೀತಿ ಜನರಿಗೆ ಕೂಡ ಹಣ ಮತ್ತು ಸಾಲದ ಅವಶ್ಯಕತೆ ಪ್ರಸ್ತುತ ಸಂದರ್ಭದಲ್ಲಿ ಅತಿ ಅವಶ್ಯಕತೆ ಇರುವುದಿಲ್ಲ. ತಮ್ಮ ಈ ಹೊಸ ಚಿಂತನೆಯ ಈ ಸಾಲ ಸೌಲಭ್ಯ ನಮ್ಮ ಈ ಪರಿಸರ ಮತ್ತು ಜಿಲ್ಲೆಯ ಜನರಿಗೆ ಒಂದು ರೀತಿಯ ಭದ್ರತೆಯೊಂದಿಗೆ ಸಾಲ ನೀಡುವ ತಮ್ಮ ಈ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಲಿ. ಕುಡ್ಲ ಕಂಕನಾಡಿಡು ಕೇಂದ್ರ ಕಚೇರಿನ ಪಡೆದು ಅತಿ ಕಡಿಮೆ ಅವಧಿಡು ಮಲ್ಲ ರೀತಿಡು ಬುಲಿದು ಪಡಿಲ್ ಪರಿಸರಡು ಸ್ವಂತ ಜಾಗೆಡು ಕೇಂದ್ರ ಕಚೇರಿದ ಮಲ್ಲ ಕಟ್ಟಡಗಳ ತಯಾರಾವೊಂದು ಪುನಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕೋವಿಡ್-19 ಲಾಕ್ಡೌನ್ ಸಂಕಷ್ಟಡು ಆರ್ಥಿಕವಾದ ಬಂಗಡು ಬೂರಿನ ತನ್ನ ಸದಸ್ಯರಿಗೂ ಬೊಕ್ಕ ಗ್ರಾಹಕ ಬಂಧುಲೆಗೂ ಚಿನ್ನಾಭರಣ ಸಾಲ ಸೌಲಭ್ಯಡು ಹೊಸ ಕೊಡುಗೆಯನ್ನು ಘೋಷಣೆ ಮಾಡ್ತದಂಡು. ಕೊರೋನಾದ ಲಾಕ್ಡೌನ್ ಮಾತಿರೆನ್ನ ಕಾಸ ವಿಷಯಡು ದಿಂಜ ಬಂಗಗ ಪಾಡ್ದಂಡು. ಸ್ವಂತ ಬ್ಯಾರದಕ್ಲೆಗೂ ಸಂಸದಕ್ಲೆಗೂ ದಿನಗೂಲಿ ನೌಕರರಿಗೂ ಕಾರ್ಮಿಕರಿಗೂ ಕಾಸ್ತ ವಿಷಯಡು ದಿಂಜ ಭಂಗ ಬರ್ಪಲಕ ಮಾಡ್ತದಂಡು. ಈ ಆರ್ಥಿಕ ಕುಸಿತದ ಸಂದರ್ಭಡು ತನ್ನ ಸದಸ್ಯ ಬಂಧುಲೆಗೂ ಗ್ರಾಹಕ ಬಂಧುಲೆಗೂ ಉಪಕಾರ ಆವಡ್ ಪನ್ಪಿರನ್ನಿಟ್ಟಿಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕೇವಲ 4% ಬಡ್ಡಿಡು ಚಿನ್ನಾಭರಣ ಸಾಲ ಸೌಲಭ್ಯವನ್ನು ಘೋಷಣೆ ಮಾಡ್ತದಂಡು. ಕೋವಿಡ್-19 ವಿಶೇಷ ಚಿನ್ನಾಭರಣ ಸಾಲ ಸೌಲಭ್ಯ ಅಭಿಯಾನದ ಉದಿಪಾನ ಲಿಸ್ಟ್ ಪಾಲ್ಪಡೆದು ಪಾತೆರ್ನ ಸಹಕಾರಿ ಸಂಘದ ಉಪನಿಬಂಧಕಿರು ಶ್ರೀ ಪ್ರವೀಣ್ ನಾಯಕ್ ಅಭಿಯಾನಕ್ಕೆ ಚಾಲನೆ ಕೊಡ್ದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕೋವಿಡ್ ಸಂಕಷ್ಟದ ಜನಕ್ಲೆ ಕೊರಂದು ಪುನಃ ಈ ಸಾಲ ಸೌಲಭ್ಯ ಎಡ್ಡ ರೀತಿಡು ಉಪಯೋಗ ಆವಡು ಜನಕ್ಲು ಈ ಯೋಜನೆದ ಪ್ರಯೋಜನ ಪಡೆಯೊಂದು ಎಡ್ಡೆ ಆವಡು ಪಂಡದು ಹಾರೈಸಿರು. ಇದೇ ರೀತಿ ಹೊಸ ಹೊಸ ಚಿಂತನೆಯಿಂದ ಹೊಸ ಯೋಜನೆಗಳನ್ನು ನೀಡಿ ತಮ್ಮ ಸದಸ್ಯರು ಮತ್ತು ಮಂಗಳೂರು ಜನತೆಗೆ ಈ ಸಂದರ್ಭದಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಸ್ವಲ್ಪ ಆತ್ಮಸ್ಥೈರ್ಯ ತುಂಬುವ ತಮ್ಮ ಈ ಆತ್ಮಶಕ್ತಿಯ ಸಹಕಾರ ಸಂಘದ ಈ ಕಾರ್ಯಕ್ಕೆ ಇಲಾಖೆ ಕಡೆಯಿಂದ ತಮಗೆ ಧನ್ಯವಾದ ಹೇಳುತ್ತಾ ತಾವು ಇನ್ನೂ ಇಂಥ ಕಾರ್ಯಕ್ರಮ ಮುಂದೆ ಕೂಡ ತಮ್ಮಿಂದ ಬರಲಿ ಎಂದು ನಾವೆಲ್ಲ ಹಾರೈಸಿದ್ದೇವೆ. ಸಂಘದ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ ಬೋಳಾರ್ ಪಾತಿರಂತು ಕೊರೋನಾ ಮಹಾಮಾರಿರ್ದು ಹದಗೆಟ್ಟಿನ ಆರ್ಥಿಕ ಪರಿಸ್ಥಿತಿಗೂ ಇತ್ತೆ ಮರಿಯಲ ಜೊತೆ ಆತಂಡು ಅಂಚಾದು ಜನಕ್ಲಿಗೂ ಕಡಿಮೆ ಬಡ್ಡಿಡು ಚಿನ್ನಾಭರಣ ಅಡೌಡು ಸಾಲ ಸೌಲಭ್ಯನು ಕೊರೊಂದುಲ್ಲ. 1 ಲಕ್ಷ ರೂಪಾಯಿ ಸಾಲಗೂ ತಿಂಗೊಲ್ಗೂ ಕೇವಲ 333 ರೂಪಾಯಿ ಬಡ್ಡಿ ಹಾಕೊಂಡು ಇಂದು ಜನಕ್ಲಿಗೂ ದಿಂಜ ಕಡಿಮೆ ಖರ್ಚಿಡು ತಂಕ್ಲಿನ ಅವಶ್ಯಕತೆಯನ್ನು ಪೂರೈಸಾಯರೆ ಸಹಕಾರಿ ಹಾಕೊಂಡು ಜನಕ್ಲು ಇಂದತ ಪೆರಜನ ಪಡೆಯನಡು ಪಂಡ ತೆರಿಪಾಯರು. ಸಂಘದ ನಿರ್ದೇಶಕರು ಶ್ರೀ ಸುರೇಶ್ ಪಿ ಪೂಜಾರಿ, ಚಂದ್ರಹಾಸ್ ಮರೋಡಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ವಿಶ್ವನಾಥ್ ಇಂಚಿತೆ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದರು. ಸಂಘದ ಪ್ರಧಾನ ಕಚೇರಿ ಶಾಖಾಧಿಕಾರಿ ಶ್ರೀಮತಿ ರವಿಕಲಾ ಎತ್ಕೊಂಡರು. ಉಪಾಧ್ಯಕ್ಷರು ಶ್ರೀ ನೇಮಿರಾಜ್ ಸೊಲ್ಮೆಸಂದಾಯರು.